ನಿಮ್ಮ ತಂದೆ ತಾಯಿ ಕಡೆಯಿಂದ ಏನು ತೊಂದರೆ ಇಲ್ಲ. ನೆರಡದ ಬರ್ಸ ಉಪ್ಪು ನೆನ್ಯಾನೆ ಅದರಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಯಾವಾಗ ಆಗ್ತಾರ. ಇನಿತ ವಿಡಿಯೋ ಫುಲ್ಲು ತುಲೆ ಪೂರಕ್ಕೆ ಬಿಕೊರ್ಲೆ ಎನ್ನ ಫುಲ್ಲು ಭವಿಷ್ಯ ಉಂಟು. ಸೊಲ್ಮೆಲು ಮಾತೆರೆಗ್ಲ ಪುಲ್ಲೆ ಕಾಂಡದ ಸೊಲ್ಮೆಲು ಎಂಚೆಲ್ಲರು ಪೂರ ಕಾಂಡದ ಬೇಲೆಡ್ ನಮ್ಮ ಏಪಲ ಬಿಜಿ ಏಪ ಕಾಂಡೆ ಪೂರ ಕೆಲವು ಬೇಲೆ ಇಪ್ಪುಂಡು ಅಂಚ ನಮಲ ಬೇಲೆಡಿತ್ತ ಆತನಗ ಮುಲು ಮುಟ್ಟದ ಬಾಕಿಡ್ಲೆ ದಾದನ ಮಂತ್ರ ಮನ್ಪುಲಕ ಕೇನೊಂದಿತ್ತುಂಡು ಅಂಚ ಎಂಕುಲು ಪಿದೈ ಬತ್ತು ತೂನಾಗ ಎಲ್ಲೋದು ಕೂಡ ಒಂದು ಆಚರಿಸಬೇಕು ಅನ್ನೋದೊಂದು ಪ್ರಯತ್ನ ಹೋಗಿಲ್ಲ ಬರಲಿಲ್ಲ. ನಿನ್ನವರು ನಿನಗೆ ಬತ್ತಿ ಕಣ್ಣಿ ಮೂಲವಾಗಿ ಪಡಲು ಪಡಿಸಿದರು. ಭಗವಂತನು ಒಳ್ಳೇದು ಕೊಡಲಿ. ನೋಡ್ತಿದೆ ನನ್ಗೆ ಅದು ನೋಡಿ ಅಭ್ಯಾಸ ಇಲ್ಲ. ಅದೆಲ್ಲ ಎಂತ ಅದು ನನ್ನ ಗಂಡ ಬೈವ ಇಲ್ದದ್ದೇನು ನೋಡೋದಿಲ್ಲ. ಇದ್ದದ್ದೇ ಒಂದು ಪರಿಸ್ಥಿತಿ. ನಾನು ಆಶ್ರಮದಿಂದ ಬಂದವರು ಅಂತ ಎಣಿಸಿದೆ ಇವನು. ಆಶ್ರಮದಲ್ಲೇ ನಾವು ಇನ್ನು ಬೇರೆಯವರಲ್ಲ ತಾಯಿ. ನಾವೆಲ್ಲ ಸಣ್ಣವರು ಗುರುಗುರಿಕೆಯರಲ್ಲ. ಅದಲ್ವಾ ನಮ್ದು ಆಶ್ರಮ. ಏನೋ ನೀವು ಗುರು ಕೊಟ್ಟು ನೀವು ನೋಡ್ತೀನಂದ್ರೆ ಬ್ಯಾಡ ಅಂದ್ರೆ ಹೇಳೋದಿಲ್ಲ ತಾಯಿ ಅಂತ ಲಕ್ಷ್ಮಿಯಾಗಿ ಸೇರಿ ಏನೋ ಇಷ್ಟೆಲ್ಲ ಮಾಡ್ಕೊಂಡು ಮುಂದಕ್ಕೆ. ಇದು ಹೊಸ ಮನೆ ಅಲ್ಲ, ಹಳೆ ಮನೆ. ಹಳೆ ಮನೆ ಪುನಃ ನಿಮ್ಮ ತಲೆಯಲ್ಲಿ ಮಾಡಿದ್ದೀನಿ. ಹಳೆ ಮನೆ ಇದ್ದದ್ದನ್ನ ಕಿತ್ತು ನಿಮ್ಮ ತಲೆಯಲ್ಲಿ ಒಂದು ಮನೆ ಮಾಡಿ ಜಾಗ ಮಾಡಿದ್ದೆ. ಹಿಂದೆ ನೀವು ಹುಟ್ಟಿ ನಿಮ್ಮ ತಂದೆ ತಾಯಿ ಗರ್ಭದಲ್ಲಿಟ್ಟು ಕೂಡ ನಿಮ್ಮ ತಂದೆ ತಾಯಿಗಳು ಕಲಿಸಿದ್ದು ಎರಡು ಭಾಗ ಇಟ್ಟುಕೊಂಡು ಏನು ವಿದ್ಯಾ ಉದ್ಯೋಗದಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಬುದ್ಧಿಯಿಂದ 4 ಕ್ಷಣಕ್ಕೊಂದು ಬೆಳಕು ತಗೊಂಡು ಖಂಡಿತವಾಗಿ ಕಡ್ಡಿ ಮುರಿದು ಒಳಗೊಂದು ಹೊರಗೊಂದು ನಿಮ್ಮ ಹೃದಯದಲ್ಲಿ ಆಗ ಮಾಡೋದಾದ್ರೆ ಈ ಮನೆ ಈ ಜಾಗ ಈ ಸ್ಥಳ ಯಾವುದೋ ಮಟ್ಟದಲ್ಲಿ ಏನೋ ಮಾಡ್ತಾರೆ. ಯಜಮಾನ ಈಗಲೂ ನೀವು ಯಜಮಾನ ಭಾವಿಸಿದಂಥ ಕಾಲದಲ್ಲಿ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಉದ್ಯೋಗದಲ್ಲಾಗಲಿ 4 ಜನಕ್ಕೊಂದು ಹೆಸರುವಷ್ಟು ಉಳಿಸಿದ್ದೀರಿ. ಕಳೆಯಲಿಲ್ಲ. ಆ ಸತ್ಯವಿರಕ್ಕೆ ಹಿಂದೆ ಒಂದು ಕಷ್ಟ ಉಳಿದಿರಬೇಕು. ಇಷ್ಟೊತ್ತಿನ ನನ್ನ ಸುದ್ದಿನೇ ಮರಿಬೇಕಾಯ್ತು. ಯಾವ ರೀತಿ ನೀನು ಹಣ ಅಂತಿಶ ಐಶ್ವರಲ್ಲ, ನೀನು ಒಳ್ಳೆತನ ಇರುತ್ತೆ. ಅಂದರೆ ಈ ಜಾಗ ಸೇರಿ ಕೂಡ ಇನ್ನೂ ಇದೇ ಮಟ್ಟ ಇದೇ ಜಾಗ ಅಲ್ಲ, ಇದಕ್ಕೂ ಮಾಡೋಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಮುಂದಕ್ಕೆ ಹೋಗಬೇಕು. ನಿನ್ನ ಗರ್ಭದಲ್ಲಿ ಒಬ್ಬ ಕಂದ ಹುಟ್ಟಿದಂಥ ಟೈಮ್ ಕೂಡ ತುಂಬ ಚೆನ್ನಾಗಿದೆ. ಆ ಕಂದನಿಂದ ಹೌದು ಅವನು ಒಳ್ಳೆ ಅದೌದು ನೀವು ಹೇಳಿದ್ದು. ಕಂದನಿಂದ ನಿಮಗೆ ಈ ಮಟ್ಟ ಈ ಜಾಗ ಅಂತೇಳಿ ಯೋಚನೆ ಮಾಡಬೇಡ. ಇದೇ ಜಾಗದಲ್ಲಿ ಉನ್ನತವಾಗಿ ಇಲ್ಲಿ 10 ಜನಕ್ಕೊಂದು ಹೆಸರುವಾಸಿ ತರಷ್ಟು ಭಗವಂತನ ಕೈಗೂಡಿಸ್ತಾನೆ. ಅನ್ಯಾಯದಲ್ಲೆಲ್ಲ ಸತ್ಯ. ಅದೇ ಒಂದು ಸತ್ಯ ನಿಮ್ಮ ಹಿರಿಯ ಗುರುವರ ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ಈ ಕುಟುಂಬದಲ್ಲಿ ಏನೇ ಮಾಡಿದ್ರು ಸ್ವಲ್ಪ ನೆಮ್ಮದಿ ಇಲ್ಲ. ಏನು ನೆಮ್ಮದಿ ಇಲ್ಲ ಅಂದರೆ ಒಂದು ಅನ್ನಕ್ಕೂ ಕೂಡ ಬಟ್ಟಿಗಲ್ಲ. ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ದುಡಿತೀವಿ, ದುಡ್ದು ಕಣ್ಣಿ ಕಾಣುತ್ತೆ, ಕೈ ಚಿಕ್ಕದು. ಒಂದು ಟೈಮ್ ಸರಿದ್ದು ಒಂದು ಟೈಮ್ ಸರಿಯಿಲ್ಲ. ಸಂಬಂಧ ಕುಟುಂಬದಲ್ಲಿ ಬೇಕಾದಷ್ಟು ಸಹಕಾರ ಮಾಡ್ತೀವಿ. ಅಂದರೆ ಸಹಕಾರ ಮಾಡಿ ಜನಗಳೇ ನೋವು ಕೊಡಿಸಿದ್ದಾರೆ. ಅಂದರೆ ಅವರು ಪಾಪಗಾರ ಹೋಗಿರ್ತಿಲ್ಲ. ಭಗವಂತ ಮೇಲೆ ಭಾರ ಹಾಕಿದರೆ ನನ್ನ ಮೇಲೆ ಭಾರ ಹಾಕಿಲ್ಲ. ಇಲ್ಲಿಗೆ ಈ 2021 ಕಳೆದ್ರೆ ಏಗ ಅದೃಷ್ಟ ಜಯಮಾನ 3 ಒಂದು ಸ್ಥಾನದಲ್ಲಿ ಸೇರಿ ನನ್ನ ಮುದ್ದು ಮಗನಿಗೆ ಹೇಗಮಾನದಲ್ಲಿ ಈ ಮಟ್ಟಿಲ್ಲ. ಈಗ ಚಿಕ್ಕದಾಗಿ ಒಂದು ವಾನವೇಗದಲ್ಲಿ ತಿರುಗುತ್ತಿದ್ವಿ. ಈ ವಾನವೇಗ ಈ ಸ್ಥಾನ ಅಲ್ಲ, ಇದಕ್ಕೂ ಉನ್ನತವಾದಂಥ ಸ್ಥಾನದಲ್ಲಿ ಕೂರಂಥ ಹೇಗಮಾನ. ಅದಕ್ಕೆ ಹೇಳಿರ್ತಾ ಇದ್ವಿ ಮನೆಗೆ ಇಲ್ಲ ಒಂದು ನಾರಿ ಬಂದ ಕಾಲನ, ಇಲ್ಲ ಒಂದು ಮಗು ಹುಟ್ಟಿದ ಟೈಮು, ಇಲ್ಲ ಒಂದು ಗೋವು ತಂದ ಕಾಲನ. ಈ 3 ಹೇಗಮಾನದಲ್ಲಿ ನಿನ್ನ ಕನ್ನಡಿಗೆ ಹೇಗಮಾನದಿಂದ 4 ಜನಕ್ಕೆ ಹೆಸರುವಾಸಿ ಒಂದು ಕೀರ್ತಿ. ಇವತ್ತು ಅನ್ನದ ಮಕ್ಕಳಾಗಿದ್ದಾರೆ, ನಾಳೆ ಚಿನ್ನದ ಮಕ್ಕಳಾಗಿ ಮುಂದಕ್ಕೆ ಹೋಗುವಂಥ ಹೇಗಮಾನ ಭಗವಂತನು ಆ ಪಾಂಡುರಂಗ ಆ ಜೇನು ಕೊಡಲಿ, ಒಳ್ಳೇದು ಕೊಡಲಿ, ನಿಮ್ಮ ಕಷ್ಟಗಳು ದೂರವಾಗಲಿ ಅನ್ನೋದು ಒಂದು ಸುತ್ತು ಮಾಡಿಸ್ಕೊಂಡು ಬಂದು ಆ ಶೃಂಗೇರಿ ಶಾರಮ್ಮ ನಿಮಗೊಂದು ಒಳ್ಳೇದು ಕೊಡಲಿ. ಆ ಶೃಂಗೇರಿ ಶಾರಮ್ಮ ಎಲ್ಲೇ ಹೋದ್ರು ನಿಮ್ಮ ಕಷ್ಟಗಳು, ನಿಮ್ಮ ವ್ಯವಸ್ಥೆಗಳಿಗೆ, ನಿಮ್ಮ ವ್ಯವಹಾರಗಳಿಗೆ ಭಗವಂತನ ಕಾಪಾಡಲಿ ಅಂತೇಳಿ ಆ ಶೃಂಗೇರಿ ಮಠಕ್ಕೆ ಒಂದು ಎಲ್ಲ ಒಂದು ಎಂಥದ್ದವರು ಒಂದು ಗುರುಕಾಣಿಕೆ ಕೊಟ್ಟಿದ್ದಾರೆ. ನಿಮ್ಮದು ಒಂದು ಗುರುಕಾಣಿಕೆ ಅಂತ ಬಂದ್ಬಿಟ್ಟು. ನೀವು ಶೃಂಗೇರಿ ಅವರ ಎಂಗಿಂದೆಡ್ ಮಾತ ಬಿಲಿವ್ ಇಜ್ಜಿ ಫಸ್ಟ್ ಟೈಮ್ ಅಣ್ಣೊಂಜಿ ಪನ್ನಾಗದ ಅದನ್ನ ಕ್ಯೂರಿಯಾಸಿಟಿ ನಾನು ಎಂಚೆನ್ನೆಕ್ಕಲು ಅಂಧವಿಶ್ವಾಸ ಪನ್ನುವಾರ ಆಂಡಲ ನಿಕ್ಲೆ ಒಂಜಿ ಡಿಫ್ರೆಂಟ್ ಇಪ್ಪಡು ತೂಕ ನಮ್ಮ ದಾದಾಪುರ ಉಂಡು ಒಂದೊಂಜಿ ಕ್ಯೂರಿಯಾಸಿಟಿ. ಆ ಜನ ಮಸ್ತ್ ಇರ್ನ ದಾದನ ಸಾಧನೆ ಉಂಡು, ದಾದನ ಮಲ್ಪು ನೆಟ್ಟುಲ್ಲ ದಾದನ ಕೆಲವು ಪುರಪಾನೊಂದು ಇತ್ತುಂಡು. ಬೊಕ ನಮ್ಮ ಇಲ್ಲದ ಬಾಕಿಲು ಬತ್ತಿನ ಪಗೆ ಮನೆರೆಗ್ಲ ಎತ್ತರದ ಮನೆ ಕೊರಡು ಪಂದು ಎಂಕ್ಲೆಗೆ ಎಲ್ಲಿ ದಿಂಚಿ ಕಲ್ಪದೇರು ಅಂಚ ಪಂದತ್ತು ಒಂಜಿ ಪ್ರಾಯದ ಬೊಕ ಒಂಜಿ ಸನ್ಯಾಸಿ ಕಾವಿಡುಲ್ಲೆರು ಪಂದು ಅತ್ತು ದಾದನ ಒಂಜಿ ಆ ಜನ ಪನ್ನಗ ಆತು ಉಂತಾದ ಪಾತೆರ್ನ ಒಂಜಿ ಚೇರ್ ಕೊರ್ಕ ಪಂದ ಆಂಡ ಅಂಚ ಒಂಜಿ ಚೇರ್ ಕೊರ್ತೆ ಮೂಲೆ ಸಿಟೌಟುಡೆ ಹುಟ್ಟಿದ ಮನೆಗೂ ಶೇರ್ ಮನೆ ಒಂದು ಲಕ್ಷ್ಮಿಯಾಗಿ ಸೇದೆ. ಅಂದರೆ ಜಾಗದಲ್ಲಿ ಸೇರಿ ಕೂಡ ಸ್ವಲ್ಪ ನೆಮ್ಮದಿ ಇಲ್ಲ ನಿಮಗೆ. ಏನು ನೆಮ್ಮದಿ ಇಲ್ಲ ಅಂದರೆ ಒಂದು ಅನ್ನಕ್ಕೂ ಕೂಡ ಬಟ್ಟೆಗೂ ಮಾಡೋಂಥ ವ್ಯವಹಾರಕ್ಕಲ್ಲ, ಸ್ವಲ್ಪ ಜನಗಳ ಕಡೆಯಲ್ಲಿ ಆಡಿಚಣೆಗಳು
ಹಿಂದೆ ಸಂಬಂಧ ಕುಟುಂಬದ ಜೊತೆ ಬೇಕಾದಷ್ಟು ಮಾಡಿದ ಜನಗಳ ಕಡೆಯಲ್ಲಿ ಭಾಳ ನೋವು ಪಟ್ಟಿದ್ಯಾ? ಸುಳ್ಳು ನಿಜವಮ್ಮ? ಸ್ವಲ್ಪ ನೋವಿತ್ತೋ ಇಲ್ಲ ಹಿಂದೆ. ಈಗೇನೋ ಭಗವಂತ ಒಂದು ತುತ್ತಾನಕ್ಕೂ ಮಾರುಬಟ್ಟಿಗೇನು ತೊಂದರೆ ಕೊಡಲಿಲ್ಲ. ಹಿಂದೆ ಪಡಬಾರ್ದು ಕಷ್ಟವೇ ಪಟ್ಟೆ, ಮಾಡಬಾರ್ದು ವ್ಯವಸ್ಥೆ ಮಾಡಿದ್ರು ಕೂಡ ಇವತ್ತು ಉದ್ಯೋಗದಲ್ಲಿ ಮಧ್ಯದಲ್ಲಿ ಕಟ್ ಮಾಡಿದೆ. ಅಂದರೆ ಗೊತ್ತಾಯ್ತಲ್ಲ, ಇದ್ದಿದ್ದಲ್ಲಿ ಕಟ್ ಮಾಡಿ ಇವತ್ತು ಕುಟುಂಬ ಸ್ಥಾನಕ್ಕೆ ಸೇರಿದೆ. ಈ ಕುಟುಂಬ ಸ್ಥಾನದಲ್ಲಿ ನೀವು ಚಿಂತೆ ಮಾಡ್ತಿರೋದು ಏನಪ್ಪ ಅಂದರೆ, ಇನ್ನೊಬ್ಬರು ಆಸೆ ಬೇಕು, ಇನ್ನೊಬ್ರು ಅನಿಸಿಸ್ಬೇಕು, ಇನ್ನೊಬ್ಬರು ಐಶ್ವರ್ಯ ನಮಗೆ ಕೊಡಲಿ ಅಂತ ಹೇಳಲ್ಲ. ಇರೋವರೆಗೂ ನಾವಿಷ್ಟೆಲ್ಲ ಕಷ್ಟಪಟ್ಟು ಈ ಜಾಗಕ್ಕೆ ಬಂದು ಸೇರಿದ ಮೇಲೆ 4 ಜನದಂತೆಲ್ಲ ನಾವು ಕಷ್ಟ ಮಾಡಿದ್ದಕ್ಕೂ ನಮಗೊಂದು ಸುಖ ಸಿಕ್ಕಂಥ ಒಂದು ಹೇಗಮಾನ ಆಗಬೇಕು ಅನ್ನೋದೊಂದು ಪ್ರಯತ್ನ ಪಡ್ತಿದ್ದೀವಿ. ಅಂದರೆ ಈ ಜಾಗದಲ್ಲಿ ಏನೋ ತೊಂದರೆ ಇಲ್ಲ, ಸ್ಥಳದಲ್ಲಿ ಏನೋ ದೋಷವಿಲ್ಲ ತಾಯಿ. ಅಂದರೆ ಸ್ವಲ್ಪ ಹಿಂದೆ ಸಂಘ ಸಂಸ್ಥೆ ಅಂತ ನೆಂಬಿ ನೋವು ಪಟ್ಟಿದ್ದೀವಿ. ಯಜಮಾನರಷ್ಟೇ, ನೀವಷ್ಟೇ ಒಂದು ವ್ಯವಹಾರದಲ್ಲಿ ಒಂದು ಬಿಸ್ನೆಸ್ ವ್ಯವಹಾರದಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಜನಗಳು ನೋವು ಮಾಡಿದ್ದೀನಿ ನಾನು. ಮುಂದೆಲೆ ಒಂದು ಹಿಂದ್ಗಡೆ ಒಂದೊಂದು ಮಾಡಿದ್ದೀನಿ. ಅಂದರೆ ಈ ಮಾಡಿದ್ರು ಕೂಡ ಭಗವಂತನ ಮನೆ ಕೈ ಬಿಡಲಿಲ್ಲ. ಏನೋ ಮಧ್ಯದಲ್ಲಿ ಸ್ವಲ್ಪ ನೋವು ಪಟ್ರಿ, ಕಷ್ಟಪಟ್ರಿ, ಅಂದರೆ ಅದೇ ನೋವು ಭಗವಂತನ ಮೇಲೆ ಭಾರ ಹಾಕಿರೋಕ್ಕೆ ಬಂದಕ್ಕಷ್ಟು ನೋವುಗಳು ಸ್ವಲ್ಪ ದೂರವಾಗಿದೆ. ಈಗ ನಿಮ್ಮ ಉದ್ಯೋಗದಲ್ಲಿ ಕೂತಿದೆ, ನೀವು ದೊಡ್ಡದಾಗಿ ಒಂದು ಉದ್ಯೋಗದಲ್ಲಿ ಸೇರ್ತಿದೆ ಅಂಥದ್ದು ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಸ್ಥಾನದಲ್ಲಿ ಕೂತಿದೆ. ಚಿಕ್ಕದಾಗಿ ಅಂದರೆ ಈಗಲೂ ಎಲ್ಲರೂ ಕೂಡ 4 ಕ್ಷಣಕ್ಕೆ ಬೇಕು ಅನ್ಕೊಂಡಿದ್ದೀರನ್ನ ಅನ್ಸಿನ ಮಟ್ಟದಲ್ಲಿ ಕೂಡಲಿಲ್ಲ. ಅದೇ ಸತ್ಯದಿಂದ ಈಗ ಅದೃಷ್ಟ ಜಯಮಾನ ಒಳ್ಳೇದಿದೆ ತಾಯಿ. ಮುಂದೆ ಒಂದು ಗಂಡು ದೇವ್ರ ಬಲ ನೆನ್ಕೊಂಡಿದ್ದೀರಿ. ನಿಮ್ಮ ಮನೆ ಒಂದು ಗಂಡು ದೇವ್ರ ಬಲ, ಒಂದು ಗಂಡು ದೇವ್ರ ಬಲ ಅಂತ ಗೊತ್ತಾಯ್ತಲ್ಲ, ಒಂದು ಗಂಡು ದೇವ್ರ ಬಲ ನೆಂಬಿರೋದಕ್ಕೆ ಎಲ್ಲೇ ಹೋದ್ರೂ ಕೂಡ ಸ್ವಲ್ಪ ಆದಷ್ಟು ಅದು ನಮ್ದು ಕೊರಗಜ್ಜ ದೈವ. ಆ ಗಂಡು ದೇವ್ರ ಬಲದಿಂದ ಎಲ್ಲೋದ್ರೂ ಕೂಡ ಸ್ವಲ್ಪ ಆಗಷ್ಟು ಕೊರಗಜ್ಜ ಕೈ ಬಿಡುದಿಲ್ಲ, ಎಲ್ಲಿ ಹೋದ್ರು ಬಿಟ್ಟಿಲ್ಲ. ಆ ಸತ್ಯವೇ ನಿಮ್ಮಲ್ಲಿ ಉಳ್ಕೊಂಡಿರೋದಕ್ಕೆ ನೀವು ಪ್ರಯತ್ನ ಮಾಡಿದ ಕೆಲಸನ ಒಂದು ಒಳ್ಳೇದಾಗ್ತಾಯಿದೆ. ಈಗಲೂ ನಿನ್ನ ಮನುಷ್ಯನಲ್ಲಿ ಕಷ್ಟ ಅಂದ್ರೆ ಕಣ್ಣಲ್ಲಿ ನೋಡಲ್ಲ, ಆಸ್ವಂದ್ರೆ ಕಿವಿಯಲ್ಲಿ ಕೇಳಲ್ಲ, ಬಿಸಿಲಂದ್ರೆ ನೆರಳು ದಾನ ಕೊಡ್ತೀರಿ. ನಿಮಗೊಂದು ಟೈಮ್ ಇಲ್ಲ ಅಂದ್ರೂ ಇನ್ನೊಬ್ಬರು ಸಹಕಾರ ಮಾಡ್ತೀವಿ. ಯಾವುದಿಗೇನು ಮೋಸ ಮಾಡಬೇಕು, ಇನ್ನೊಬ್ರು ಗಂಟು ಹೊಡಿಬೇಕು, ಇನ್ನೊಬ್ಬರು ಆಸ್ತಿ ಬಾಚಿಕೊಂಡು ಇನ್ನೊಬ್ರಿಗೆ ಮೋಸ ಮಾಡಿ ನಾವು ದೊಡ್ಡದಾಗಬೇಕನ್ನೋ ನಿನ್ನ ಹೃದಯದಲ್ಲಿ. ನಿನಗೆ ಒಂದೊಂದು ಟೈಮ್ನಲ್ಲಿ ಎಡದ ಕಣ್ಣು ಬಲದ ಭುಜ ಆರ್ತದೆ. ಎಡದ ಕಣ್ಣು ಬಲದ ಭುಜ ಅಂದ್ರೆ ಗೊತ್ತಾಯ್ತಲ್ಲ, ತಿಂಗಳಿಗೋ 2 ತಿಂಗಳಿಗೋ 15 ದಿವಸಕ್ಕೋ ಒಂದೊಂದು ಟೈಮ್ನಲ್ಲಿ ಅದು ನಿನಗೆ ಸ್ವಲ್ಪ ಜನಗಳ ಕಡೆಯಿಂದ ಸ್ವಲ್ಪ ನೋವು ಬಿಟ್ಟರೆ ಇನ್ನೇನು ಯಾವ ದೇವ್ರ ಕಾಟ, ಜನರ ಕಾಟ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಶರೀರದಲ್ಲಿ ನಿಮ್ಮ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಾಯಿದೆ. ಸುಳ್ಳು ನಿಜ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಿದೆ. ಅದರಿಂದ ಇದು ದೇವ್ರ ಕಾಟುವ, ಜನರ ಕಾಟುವ, ಅದು ನಮ್ಮ ಮನೆ ದೋಷನೋ ನಮ್ಮ ದೋಷನೋ ಅಂತ ಚಿಂತೆ ಮಾಡ್ತೀವಿ. ನಿಮ್ಮ ದೇವ್ರ ಕಾಟ, ಜನರ ಕಾಟ, ನಿಮ್ಮ ಮನೆ ದೋಷ, ನಿಮ್ಮ ಗಂಡ ಹೆಂಡತಿ ದೋಷ, ನಿಮ್ಮ ಮಕ್ಕಳ ದೋಷ ಅಲ್ಲ. ಅಂದರೆ ಸ್ವಲ್ಪ ಜನಗಳ ಕಡೆಯಿಂದ ಅಡಚಣೆಗಳು. ಮನುಷ್ಯ ಬದುಕಿದ್ರು ಸಹಿಸಲ್ಲ, ಕೆಟ್ಟರು ಸಹಿಸಲ್ಲ. ಬದುಕಿದ್ದು ಮನುಷ್ಯನಿಗೆ ನ್ಯಾಲ್ಗೆಲಿ ವಿಷಯ, ಆವಿಗೆ ಅಲ್ಲಿನಲ್ಲಿ ವಿಷಯ. ಒಂದು ಟೈಮ್ ನುಡಿದ್ದು, ಒಂದು ಟೈಮ್ ಮಾಡಿದ್ದು. ಅದರಿಂದ ಸ್ವಲ್ಪ ಜನಗಳ ಶತ್ರುಗಳು ದೋಷ ಒಂದು ಬಿಟ್ಟರೆ ನಿನಗೆ ಇನ್ನೇನು ನಿನ್ನ ಮನೆಯಲ್ಲಾಗಲಿ, ನಿನ್ನ ಆರೋಗ್ಯದಲ್ಲಾಗಲಿ, ನಿನ್ನ ಎಲ್ಲ ಒಂದು ಕೆಲಸ ಕಾರ್ಯಗಳು ಒಳ್ಳೆಯದಾಗಬೇಕು. ಎಷ್ಟೋ ದುಡಿತಿ, ಎಷ್ಟೋ ಕಳ್ತೀಯ, ಅದಕ್ಕೂ ಹಣ ಮುಖ್ಯ ಅಲ್ಲ, ಒಂದು ಆರೋಗ್ಯ ಮುಖ್ಯ ಅಂತ ಚಿಂತೆ ಮಾಡ್ಕೊಂಡು ಬರ್ತೀನಿ. ಒಂದೊಂದು ಟೈಮ್ನಲ್ಲಿ ಊಟ ಮಾಡಿ ಮಲಗಿದ ಒಂದು ಕಣ್ಣಿಗೆ ನಿದ್ದೆ, ಒಂದು ಕಣ್ಣಿಗೆ ಸಪನ ಪಡ್ತೀನಿ. ಸುಳ್ಳು ನಿಜ. ಒಂದು ಕಣ್ಣಿಗೆ ನಿದ್ದೆ, ಒಂದು ಕಣ್ಣಿಗೆ ಸಪನ ಪಡ್ತೀಯ. ಊಟ ಮಾಡಿ ಮಲಗಿದೆ ನೈಟು, ಒಂದು ಕಣ್ಣಿಗೆ ನಿದ್ದೆ ಆದ್ರೆ ಒಂದು ಕಣ್ಣಿಗೆ ಸಪನ ಪಡ್ತೀನಿ. ಹೊರಗಡೆಯಲ್ಲಿ ಆಗೋದೊಂದು, ನಿನ್ನ ಮನೇಲಿ ಆಗೋದೊಂದು. ಇದಾಗಬೇಕಂದ್ರೆ ದೇವ್ರ ಕಾಟ, ಜನರ ಕಾಟ ಅಲ್ಲ, ಸ್ವಲ್ಪ ನಿನಗೆ ಶತ್ರುಗಳು ದೋಷ ಅಂತ ಹೇಳುತ್ತೆ. ಹಿಂದೆಲ್ಲೇ ಒಂದು, ಮುಂದುಗಡೆಯಲ್ಲಿ ಒಂದು, ನಿನ್ನ ಶತ್ರುಗಳು ಒಂದು ಪಂಚದೇವರು ಪಾದ ಪೂಜೆ ಮಾಡೋಂಥ ಲಕ್ಷ್ಮಿಯಾಗಿ ಸೇರಿದ್ಯಾ. ಎಲ್ಲೇ ಹೋದ್ರು ಕೂಡ ನಿಮ್ಮ ಯಜಮಾನನೇ ಒಂದು ದಾರಿ ಕಳ್ಕೊಂಡು ಬಂದು ಮುಂದಕ್ಕೆ ಹೋಗ್ತೀಯ. ಅಂದರೆ ಸಂಬಂಧದಲ್ಲಿ ಸಾಕು ಸರಿ. ಇದು ಹೊರಗಿನವ್ರು ಗೊತ್ತಾ, ನಿನ್ನವರೇ ನಿನಗೆ ಬಗ್ಗೆ, ಎಣ್ಣೆ ಬಗ್ಗೆ ಕಣ್ಣಿನ ಮೂಲ. ಅದರಿಂದ ಸ್ವಲ್ಪ ನಿನ್ನ ಶತ್ರುಗಳು ದೋಷವನ್ನು ಕಳ್ಕೊಂಡ್ರೆ ಮುಂದೆ ಯಾವ ತೊಂದರೆ ನೋವು ನಿನ್ನ ಕುಟುಂಬದಲ್ಲಿ, ನಿನ್ನ ಆರೋಗ್ಯದಲ್ಲಿ ಮುಂದೆ ಒಳ್ಳೆಯದಾಗುತ್ತದೆ. ನಿನಗೆ ಯಾವುದೇ ತೊಂದರೆ ನೋವಿಲ್ಲದಂತೆ ಕಾಪಾಡ್ತಾರೆ. ನಾನು ಹೇಳುವ ವ್ಯಾಪಾರ, ವ್ಯವಹಾರ, ಉದ್ಯೋಗ ಅಂದರೆ ಅದರಿಂದಲೇ ತಾಯಿ ಒಂದು ಕೈಗೂಡಿಸ್ಬೇಕು, ಮಾಡಬೇಕಂತ ಪ್ರಯತ್ನ ಹೊರಟಿದ್ರಿ. ಮುಂದೆ ಮಾಡೋಂಥ ಕೆಲಸ ಆಗ್ತದೆ, ಏನು ತೊಂದರೆ ಇಲ್ಲ, ನಿಮಗೆ ಒಳ್ಳೇದು ಕೊಡ್ತಾರೆ. ನಿಮ್ಮ ತಂದೆ ತಾಯಿ ಕಡೆಯಿಂದ ಏನು ತೊಂದರೆ ಇಲ್ಲ. ಸ್ವಲ್ಪ ಮನುಷ್ಯ ನಿಮ್ಮದಿಲ್ಲ ಅವರಿಗೆ, ಅವ್ರ ಕಡೆಯಿಂದ ನಿಮ್ಗೆ ಯಾವುದೇ ತೊಂದರೆ ನೋವು ಬಂತಿಲ್ಲ. ವಯಸ್ಸಿನಲ್ಲಿ ಚಿಕ್ಕವಳಾದರೂ ಕೂಡ ದೊಡ್ಡ ಇಟ್ಟು ಮಾಡ್ಕೊಂಡು ಬಂದಿದ್ಯಾ, ಆಗೋ ಕೆಲಸಗಳು ಸ್ವಲ್ಪ ಅಡ್ಡಿ ಆಗ್ತದೆ.
ಅದರಂತೆಯೇ ಎಲ್ಲ ನನ್ನ ಕುಟುಂಬದಲ್ಲಿ ಒಂದು ಶೇರ್ ಮನೆಗುಂತ ನಾನು ಹುಟ್ಟಿದ ಮನೆ ನಮ್ಮ ತಂದೆ ತಾಯಿಗಳು ನಮ್ಮ ಅಣ್ಣ ತಮ್ಮರು ಅಕ್ಕ ತಂಗಿಯರನ್ನು ಒಂದು ಒಳ್ಳೆಯದಾಗಬೇಕು, ಪ್ರಯತ್ನ ಮಾಡಿದ ಕೆಲಸಗಳು ಒಂದು ಒಳ್ಳೇದಿರಬೇಕು, ಒಂದು ಸಂಬಂಧ ಕಾರ್ಯಗಳು ಕೂಡ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಆಗೋ ಕೆಲಸಗಳು ಅಡ್ಡಿ ಆಗ್ತಿದ್ದಾರೆ. ಅರ್ಥವಾಯ್ತು. ಅದರಿಂದ ಮುಂದೆ ಎಲ್ಲ ಒಂದು ವೇಗಮಾನ ನಡೆಸಬೇಕಂದ್ರೆ 2021 ಕಳೆದ್ರೆ ಆದಷ್ಟು ನನ್ನ ಕಷ್ಟಗಳು ನಿನ್ನ ಔಷಧಿಗಳು ಒಳ್ಳೆಯದು. ಅದೊಂದು ಟೈಮ್ ಇರ್ತದಲ್ಲ ತಾಯಿ, ಅದು ಒಂದು ಈಗ ಒಂದು ದೋಷ ಒಂದು ಇದು ಅದು ಶನಿ ಕಾಟಗಳು ಕಾಡುತ್ತಾರೆ. ಅದೌದು. ನನ್ನ ಯೂಟ್ಯೂಬಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಯಾವಾಗ ಆಗ್ತದೆ ಹೇಳಿ? ಆಯ್ತಿಜ್ಜ ಪರ್ಸೆಂಟ್ ಏನು ಒಂದು ಯೂಟ್ಯೂಬ್ ಅಂದ್ರೆ ಅಂತ ಗೊತ್ತುಂಟಾ? ಅದರಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಯಾವಾಗ ಆಗ್ತಾರಂತ ಭವಿಷ್ಯ ಹೇಳ್ತೀರಾ ಅಂತ. ಅಂದ್ರೆ ನೀವೊಂದು ಪ್ರಯತ್ನ ಮಾಡಿ ಒಂದು ಇದು ಮಾಡಿದ್ಯಾ, ಅದರಲ್ಲಿ ಅದರಿಂದ ಬರುತ್ತೋ ಬರೋದಿಲ್ವೋ ಅನ್ನೋದು ಮನಸ್ಸು ಮಾಡ್ತಿದ್ದೀನಿ. ಆಗ್ತದೆ, ಸ್ವಲ್ಪ ನಿಧಾನ ಪಡಬೇಕು. ಬಿಸಿ ಊಟ ಮಾಡಲಿ, ಗಂಟಲು ಸುಡ್ತದೆ, ನಿಧಾನದಲ್ಲಿ ಪ್ರಯತ್ನ ಮಾಡೋ. ಈಗ 15 ಜೀವ ಅಂದರೆ ಈ ಗೌರಿ ಚೌತಿ ಕಳಿಬೇಕು ಸ್ವಲ್ಪ. ಗೌರಿ ಚೌತಿ ಕಳೆದ್ರೆ ಅಲ್ಲಿ ನಿನ್ನ ಪ್ರಯತ್ನ ಮಾಡಿದ ಕೆಲಸಕ್ಕೆ ಒಂದು ಒಳ್ಳೆಯದಾಗುತ್ತದೆ, ಏನೂ ತೊಂದರೆ ಇಲ್ಲ. ಅಂದರೆ ನಿಧಾನದಲ್ಲಿ ಒಂದು ಪ್ರಯತ್ನ ಮಾಡಬೇಕು. ವ್ಯವಸ್ಥೆಗಳನ್ನು ಒಳ್ಳೆಯದಾಗಬೇಕು. ಅದನ್ನು ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಬರಬೇಕು. ಏಕಕಾಲದಲ್ಲಿ ನೇರವಾಗಿ ಬರೋಂಥ ಕೆಲಸ ನಿನಗೆ ಚೌತಿ ಹಬ್ಬ ಕಳೆದ್ರೆ ನಿನಗೊಂದು ಒಳ್ಳೆಯದಾಗ್ತದೆ, ಬರ್ತದೆ, ನಿನಗೆ ಸೇರ್ತದೆ, ಏನೂ ತೊಂದರೆ ಇಲ್ಲ. ಓಕೆ, ಕೆಬಿ ಕೊರಿಯರ ಅಜ್ಜರ್ ಪಂಡಿನ ಎನ್ನ ಭವಿಷ್ಯ ಪೂರ ನಿಕ್ಲೆಗ್ ನೆತ್ತ ಬಗ್ಗೆ ದಾದ ಪಂಡ್ರೆ ಉಂಡು ಅನಿಸಿಕೆ ಅಭಿಪ್ರಾಯ ಕಮೆಂಟೆಡ್ ಪನ್ಲೆ. ಗೇಟ್ ಸೌಂಡ್ ಆತು ಜೊತೆ ಪನ್ನಾಗ ಎಂಕ ಬೊಬ್ಬೆ ಪಾಡು ನನಗೆ ಗೊತ್ತು ಮುಟ್ಟುದಲ್ಪ ಎಂಕ ಬೋಡಿದು ಪೋಯವರ ಎಂಕ ಅವು ಮಾತ ಇಂಟ್ರೆಸ್ಟಲ್ಲಿ ಇಜ್ಜಿ ಬಿಲೀವ್ಲಿ ಇಜ್ಜಿ ನಿಕ್ಲೆಗೊಂಜಿ ಥ್ರಿಲ್ಗೆ ನಿಕ್ಲೆಗೊಂಜಿ ಡಿಫ್ರೆಂಟ್ ಆವಡೊಂಜಿ ವೀಡಿಯೋಗೋಸ್ಕರ ಓಡೋದು ಮಾತ್ರ ಮಂತೀನಿ. ನಿಕ್ಲು ದಾದ ಪನ್ಪರ ಐತ ಬಗ್ಗೆ ಪಂದು ಪಂಡ ಕೆಲವರು ಮಸ್ತ್ ಜನವೇ ನಂಬೇರು ಇಂಚಿನಕ್ಲೆ ಕಾಸು ಪಾಡ್ವೇರು ಐಕೆ ನಿಕಲ್ನ ಒಪಿನಿಯನ್ ದಾದ ಪಂದು ತೂಕ ಪಂದು ಒಂಜಿ ವೀಡಿಯೋ ಮಂತೀನಿ ಆತೆ. ಎನ್ನ ಯಜಮಾನ್ರ ಮಿನಿತ್ತು 10 ದಿನ ಪೂರ ಪಿರಿಪಾವೆ ನೆರಡದ ಬರ್ಸೆಪ್ಪು ಹೆಂಗೇನಿ ಆಯುಷ್ದನ್ನ ಪುಣ್ಯ ಇಜ್ಜು ನಾನು ಎಂಚಿನಕ್ಲ ವೀಡಿಯೋ ಕಾಲ್ ಮಂತು ಏಪಲ ಆಯುಷು ಚುನ್ನ ಈ ಗೇಟಿಗೆ ಬೀಗ ಪಾಡುವತ್ತ ಏಪಲ ಇಂಬೆ ಏಪಲ ಗೇಟ್ಗುಲ ಈಗ ಬೀಗ ಪಾಡುವೆಂಗುಳ್ರ ಡೇ ಜನ ಇತ್ತಂಡ ಪಾಡು ಜನ ಈ ನಮ್ಮ ಇತ್ತಂಡ ಯಾನ್ಲ ಒಡ್ತಿಯಾಣ ಬಾಕಿಲ್ಲದೆ ಇದೆ ಆಯುಷ್ ಇತ್ತಿನೆಟೊಂಜಿ ಎಂಕ್ಲೊಂಜಿ ಧೈರ್ಯ ಯಾನು ಒಟ್ಟೆ ನಾನು ನೋಡ್ತಿಂಬೇರು ಕುಲ್ಲೆರ್ಲ ಬಿಡ್ಪುಜರ್ ಬಾರಿ ಕಮ್ಮಿ ಕುಲ್ಲುಜಿ ಬಂದತ್ತು ಆಂಡಲ್ಲ ಯಾನು ಬಾಕಿಲ್ದತ್ತದು ಇವಲ ಗೇಟ್ದ ಬೀಗ ಪಾದು ಬಾಕಿಲ ಆಡ್ ಬಿಡ್ಪೆ ಇಂಚಿನಕ್ಲಿನ ಪೂರ ಮಸ್ತ್ ಅರ್ರೆರ್ಪೇರು ಆಶ್ರಮ ಆರು ಪೊಂಜೋಲೇರ್ಲ ಬರ್ತಾನೆ ಆಶ್ರಮ ಅಂದು ಪೂರ ಬರ್ಪೇರು ಕುಂಟು ಕೊರ್ಲೆ ಅವು ಕೊರ್ಲೆ ಎಂದು ಕೊರ್ಲೆ ಬಂದು ಗೇಟಿಗೆ ಬೀಗನೇ ಪಾಡ್ಲೆ ಬಂದ್ಪೇರು ಆರೈಕೆ ಪಗೆಲ್ದು ಗಡಿ ಗಡಿ ಕಾಲ್ ಮಂತೊಂದು ಇಪ್ಪೇರು ಉಲ ಇಲ್ಲಾರತ್ತ ಗೇಟು ಬೀಗ ತಾಲ ಪೋಡಿಗೆ ಜಾಡಲಾರ್ನೊಂಜಿಂದು ಒಂಚೂರು ನನ್ನ ಸಿಂಬೆ ಆಯ್ ಕೊರೆತಿದ್ದು ಜನ ಬನ್ನಗನೆ ಪಾತ್ರೊಂದು ಬನ್ನನೆ ಕೊರೆತಿದ್ದೇನ ಆಯನ್ ಗೇಟ್ ಕಟ್ಟುದ ಸರಿ ಆಯ್ತು. ಬುಡ್ನ ಚುಚ್ಚೆ ಬುಡ್ನ ಚುಚ್ಚುವೆನೆ ಗ್ಯಾರಂಟಿ. ಚಿಂಬ ದಾದ ಚಿಂಬ ಈ ಆಯ್ತು ಚಿಂಬ ಈ ಬಜಿ ಬೂಸು ಚಿಂಬ ಹತ್ತು ಮಾರಾಯ ಸಿಂಬ ಹತ್ತು ಮಾರಾಯ ಸಿಂಬ ನಿಕ್ ಈ ನಮ್ನೆಂದು ಮನ್ಪುಂಡ ತೆಂಕುಲೊಂಜಿ ಈ ಇಂಚ ಮನ್ಪೆ ರಾವ ಮಾರೆ ಈ ಎಂಚ ಮನ್ಪೆ ರಾವ ಮಿಸ್ಟರ್ ಸಾಲಿಯಾನ ಮಿನಿ ಗೊತ್ತಾ ನಿನ್ನಿಕ್ ನೆರಡೆ ಉಂಡು ನೀ ಕೊರೆಪರಾಯಿ ಜಂಬೆ ಸಿಂಬ ಅಪನನ್ನು ಈ ಕಾಂಡೆ ಹಿಡ್ದು ಆಲೋಚನೆ ಮಲ್ತೊಂದು ಇತ್ತೆ ಇನ್ನು ದಾದ ವ್ಲಾಗ್ ಮಲ್ಪುನು ಇಲ್ಲ ಅಡುಕುಲು ಒಂದು ಇಂಚಿನ ಒಂದು ಮನ್ಪುನು ಅವೇ ಕಾಂಡೆ ಅವೇ ಮಧ್ಯಾಹ್ನ ಅವೇ ರಾತ್ರಿ ಒಂದು ಒಂಜಿ ಚೂರು ಥ್ರಿಲ್ಲ ಅಂಡು ವೀಡಿಯೋ ಅಬ್ಬ ತೂಕ ಬಯ್ಯ ಯಜಮಾನ್ರ ದಾದ ಪಂಪೆರ್ತು ಕಾರ್ ನೆರೆಯೆರಡ ಈ ವಿಡಿಯೋ ಪಾಡುಜಿ ಏರೇನು ಪೊಲೀಸ್ ಚಕ್ಕಿಂಗ ಒಂದು ಅಲ್ಲ ಬುಡ್ಡು ಬ್ಯಾ ಚಕ್ ಮಲ್ತೊಂದಿಲ್ಲ ಬೊಕ್ಕಾಲ ಅಲ್ಲ ಮೂಸುಂತುಲ್ಲ ಐಡಿ ಮೂಸುಂದು ಸಿಂಬಲ್ ಮೂಲೆ ಸಿಟ್ ಔಟ್ ಚಾಚಿ ಸಿಂಬ ಚಾಚಿ ಐಡಿ ಮೂಸುಂದಿಲ್ಲ ಅಂತ ಗೊತ್ತೇ ಇಜ್ಜಿ ಬನ್ನೆ ಪಪ್ಪ ಇತ್ತ ಗ್ಯಾರಂಟಿ ಹೇಳ್ತೀರಿ ಬೇಗ ಬೇಗ ಆಡ್ದು ಗೇಟ್
ಕಡೆ ಎಲ್ಪಿ ಜಾಗ ದಾಲೆ ಜೈಟ್ ಒಂಜಿ ನಾಲ್ ದೆಟ್ ಎಂಚಿನ ಪ್ಲೈವುಡ್ ಶೀಟ್ ಒಂಜಿ ನಾಲ್ ಚಿತ್ರ ಬುಡ್ಪಾವೆರ್ ಅವೆ ನಟ್ಟಿ ಮಲ್ತಂದು ಕನೆಪೇರು ಪಂಡಿನಾನೇ ಪಂಡಿನಾನೇ ಎಂಕ್ಲ ಇಲ್ಲಿಯಪ್ಪು ನಗರ ಎಂಕ್ಲ ಅಮ್ಮನ ಅಕ್ಲು ಮಂತದೇರು ಅಕ್ಲು ಮೂಜಿ ಜನ ತುಯಿನಿ ಗಿಂಚನೆ ಅವೇ ಆರ್ಲ ನೆಪ್ಪೇರು ಆರೆಗ್ಲ ಮತ್ತೆ ಇಂಟ್ರೆಸ್ಟ್ ಇಜ್ಜಿ ಅಕ್ಲು ಮೂಜಿ ಜನ ತುಯಿನಿಗೆ ನೇಬರ್ಸ್ಡ್ ಮೂಜಿ ಜನಕ್ಲ ಸೇಮ್ ಡಿಟ್ಟು ಬಂತಿನಿಗೆ ಆಯ್ಕೆ ಅಮ್ಮ ಪಂತ್ರ ಅಕ್ಲು ಮಾತಿರ್ಲವೇ ಒಂಜೇ ಡೈಲಾಗ್ ಹಾಕುನು ಕೊಕ್ಕಡೆ ಪೂರ ಅಂಚಿ ಜನಲ ಪ್ಲೈವುಡ್ ಶೀಟ್ ಚಿತ್ರ ಬರೆದಿಪ್ಪೇರು ಆಯ್ತು ಹುಚ್ಚುದ ಬತ್ತನ ನಿಂಗೆ ಹುಚ್ಚು ಸ್ವಪ್ನ ಸರ್ಪ ಸ್ವಪ್ನ ಬಂದಿದೆ ಹಾಗೆ ಹೀಗೆ ಲಂಗು ಅವು ಇಂದು ಪನ್ಪೇರು ಆಂಡ ಬೊಕ್ಕದಾಲ ಮನುಷ್ಯನ ಚಿತ್ರ ಅಲ್ಪೇರು ನಿಂಗೆ ಶತ್ರುಗಳ ಕಾಟ ಇದೆ ನಿನ್ನ ಶತ್ರು ಅವ ನಿನ್ನ ಶತ್ರು ಮಿತ್ರ ಇವ ಅಂಚೆ ಐಟೊಂಜಿ ಒಯ್ಪೇರು ಆತೆಂಜಿ ಇತ್ತು ಗಡಿ ಮೂಜಿ ಸಲ ಪಾಟ್ ಯಾನ್ ಫಸ್ಟ್ ಟೈಮ್ ಲೈಫ್ ನಾನು ಇತ್ತು ಮಲ್ಲ ಮಗಳ ಯಾನ್ ಫಸ್ಟ್ ಟೈಮ್ ತೂಕ ದಾದಾಪುರ ಲೆಕ್ಚರ್ ಕೊಡ್ಪೇರು ಪನ್ಪೇರು ತೂಕ ಪಂದಂಜಿ ಮಂತಿನ ಆತೆ ಎಂಕೊಂದು ಕ್ಯೂರಿಯಾಸಿಟಿ ಇತ್ತು ನಾತೆ ಎಂಕಲ್ಲ ಅಮ್ಮ ಅಜ್ಜ ಐಟೆ ಬರ್ತೇರು ಬಂದಾಗ ಗಿಡ ತಂದಿತ್ತೇರು ಹೋಗಿ ಬನ್ನೊಂದು ಯಾರು ಬೇಡ ಉಲಾಯತ್ತು ಮೂಲು ಅಂತ ಇತ್ತೆ ಲಟಪಟ ಲೆಚ್ಚರ್ ಕೊರೊಂದುಲ್ಲೆ ಒಂದು ಮನೆ ಅದು ಐಕ್ಯಾನ್ ಮಾಡಿ ಮಂಕಲ ಪೊಸ ಇಲ್ಲ ಅತ್ತು ಬರತ್ತಂದು ಆ ಪಂಡಿನ ಪೂರ ಸುಳ್ಳು ಒಂಜಿಲ ಸತ್ತೇಜಿ ಒಕ್ಕಡೆ ಅತ್ತು ನಮ್ಮ ಪನ ಅಂತೇರು ಈತನೇ ಬಾರಿ ಮುಗಿಸೊಂದಿರ್ಲೆ ಅಮ್ಮ ಪನ ಅಂತೇರು ಈತನೇಟ ಆತಿನ ನಮಗ್ ಗೊತ್ತು ಜಕುಲು ಪನೋಡ ನನ್ನ ಆಪುನೆ ನೇರ್ಲ ಪನ್ಪುನಕ್ಲುಲ್ಲೇರ ನನ್ನ ಆಪುನಕ್ಲೇನು ಪನ್ರೆ ಅಕ್ಲು ದಾನ ದೇವೇರ ಅತ್ತು ನಮ್ಮ ಅಂದು ಹಣೆ ಬರತಿನ ಬ್ರಹ್ಮೆನ ಅಕ್ಲು ಇಂಚಿನೇನು ಪನ್ಪು ನಾನು ನಮ್ಮ ಪನ ಅಂತ ಇಜ್ಜಿನಲ್ಲ ಅಮ್ಮ 100% ಕರೆಕ್ಟ್ ಆತಿನ ನಮಗ್ ಗೊತ್ತು ಜಕುಲು ಪನೋಡ ನೋವು ಅನುಭವಿಸಿದಿರಿ ಕಷ್ಟ ಅನುಭವಿಸಿದಿರಿ ನೋವು ಅನುಭವಿಸಿದಿನಕುಲು ಕಷ್ಟ ಅನುಭವಿಸಿದಿನಕುಲು ಲೈಫ್ ಏರಾಂಡಲ ಉಲ್ಲೇರ ಏರ್ಲ ಇಜ್ಜರು ಪ್ರತಿಯೊರಿ ಎಲ್ಲಿ ಆಡಲ್ಲ ನೋವು ಅನುಭವಿಸದೆ ಉಪ್ಪೇರು ಕಷ್ಟ ಬತ್ತೇ ಉಪ್ಪು ಅವು ನಮಗ್ ಗೊತ್ತು ಜಕುಲು ಪನೋಡ ಒಕ್ಕಡೆ ಅಲ್ಲ ಬೇ ಭಾರಿ ಮೂಸೊಂದು ಲೆಂಗಲ್ ಸಿಂಬೆ ಭಾರಿ ಹುಷಾರಾಪೆ ಮಾತ್ರ ಹೆಂಚಿನ ಚಿಂಬಣ್ಣ ಇರ ಆಯ್ಜಿ ಚಿಂಬಣ್ಣ ಇರು ಇಂಚ ಮಾತ ಮಂತನೆ ಎಂಚ ಒಂಜಿ ಇಲ್ಲು ಕಾಪುನಾರತ ಇರಗೊಂಜಿ ಮಲ್ಲ ಪೋಸ್ಟ್ ಇಜ್ಜ ಒಂಜಿ ಇಲ್ಲು ಕಾಪುನ ಮಲ್ಲ ಪೋಸ್ಟ್ ಉಡುಲ್ಲರಿ ಇರು ಇಂಚ ಮಾತ ಮನ್ಪೇರ ಆವ ದೇ ಓಯ್ ಚಿಂಬಣ್ಣ ಆಯುಷ್ ಪನ್ಪುನು ಕರ್ಮಾಯನ ಸಿಗರೇಟ್ ನಾದುವೆ ಭವಿಷ್ಯತ್ ಇದರ ನಮ್ಮೆರಡು ಏತು ಮಾತ ಪನ್ರೆಂಡ ದಾದಾ ನಾನಂತೆ ಗೊತ್ತು ಮಾತಾಡಿದ್ದು ಭವಿಷ್ಯ ಅಂತ ಕಾಡಿದ್ರಲ್ಲ ಒಂದೇ ಗುರ್ತೆ ಕಾಡು ಗುಡ್ದೆ ಬಲಿಪುಂಡು ಪೊಪ್ಪೆ ಇತ್ತು ಕಡೆ ನಾಲ್ಕು ಆತ ಒಂದು ಬಂಗಾರ ಹಾಕೊಂಡು ಒಂದು ಹಾಕೊಂಡು ಅವು ಬಂಗಾರ ಹಾಕೊಂಡು ಇದ್ರ ರಾಯಪಣ್ಣ ಸುಳ್ಳತ್ತು ಎಪ್ಪಲ್ದ ದೈ ನಡ್ತೈಜ ನನ್ನ ಬಂಗಾರದ ಎಪ್ಪಲ್ ಹಾಪುಣ ಒಕ್ಕಡೆ ಅಂದಿರತ್ತು ಅಯ್ಯೋ ಹೆಂಗೊಂದು ಜಾಲಿಯಣ್ಣ ಮಾತ್ರ ಇಂಥ ವೀಡಿಯೋ ನಿಕ್ಲಾಗ ಎಂಚಾತು ನಮ್ದು ಪನ್ಲೆ ಕೂಡ ಗಂಡು ದೇವರನ ಆಶೀರ್ವಾದ ಉಂಡುಗೆ ದೇವೇಪುನ ಗಂಡು ಜನ ಹೆಣ್ಣು ರಡ್ಡೆ ಅವು ಹತ್ತು ನಂದೊಂದು ಹತ್ತು ನಾವು ಒಟಾರಂಜಿ ಮುಕ್ಕ ಒಂಜಿ ಕಲ್ಲು ದಕ್ಕದ ಉಡ್ಪುನ ಆತೆ ಮಗ ದಾಲೆ ಜಾತ ಚುನ್ನ ಗಂಡು ದೇವರು ಹೆಣ್ಣು ದೇವರಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಫ್ಯಾನ್ಸಿ ಡ್ರೆಸ್ ಶಾಲೆಡ ಈ ಬೆನ್ನ ರಾಮ ಪಾಡ್ನ ಬುಲ್ತುದು ಜೋಗಿ ಆದಿತ್ತೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಸಿಂಬಾ ನಾನು ವಿಡಿಯೋ ಮಲ್ತಿತ್ತೆ ಆಯ್ತಾ ಅವೇನು ಯಜಮಾನ್ರಿಗೆ ಸೆಂಡ್ ಮಲ್ತೆ ಯಾನೆನ್ನಿಯೇ ಇಂದೆರೆಗೆ ಸೆಂಡ್ ಮಲ್ತೆ ಯಾನೆನ್ನಿ ಎಂಬೇರು ನೆರ್ಪೇರು ಇತ್ತ ಎಂಕ್ ಮೊಬೈಲ್ ಡೆ ನೆರಡದ ಬರ್ಸ ಉಪ್ಪು ನೆನ್ಯಾನು ಅರ್ಕ್ ಮಂಡೆ ಇರ್ತದೆ ದಾದಾಗೆ ಅಜಂತ ದಾದಾಗೆ ಅಂಚೆ ಯಾನೊಂಜಿ ರಡ್ಡು ಜನಕ್ಕೆ ಸೆಂಡ್ ಮಲ್ತೆ ನಾನು ಓಕೆ ಬಂದುಲೆ ಈ ವಿಡಿಯೋ ನಾನಿಡೆಗೆ ಎಂಡ್ ಮಲ್ಪೆ ಈ ವಿಡಿಯೋದ ಬಗ್ಗೆ ಈ ಅಂಧವಿಶ್ವಾಸ ಈ ಭವಿಷ್ಯ ಪುರ ನಿಕುಲು ನಂಬುವರ ಇಜ್ಜಾರ ಗೊತ್ತುಜ್ಜಿ ನಿಕುಲು ನಂಬು ನಕ್ಲಾದಿತ್ತಂಡಲ ನಂಬಂದಿ ನಕ್ಲಾದಿತ್ತನಲ್ಲ ಓವು ಆಂಡಲ ಕಮೆಂಟೆಡ್ ಪನ್ರೆ ಮರಪೊಡ್ಚಿನಿತ್ತ ವಿಡಿಯೋದ ಬಗ್ಗೆ ಓಕೆ ಎಲ್ಲ ತಿಕ್ಕಗ ನಮ್ಮ ಎಲ್ಲದ ವ್ಲಾಗ್ಡ್ ಆತ್ನೇಟ ಟೇಕ್ ಕೇರ್ ಬಾಯ್